ಕೇರಳ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಪಡನ್ನಕಾಡ್ನ ಕೃಷಿ ಕಾಲೇಜಿನ ಅಂತಿಮ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿಗಳ 2024-25ರ ಗ್ರಾಮೀಣ ಕೆಲಸದ ಅನುಭವಕ್ಕೆ ಸಂಬಂಧಿಸಿದಂತೆ ಕೃಷಿ ಕಾಲೇಜು ಮತ್ತು ಮಂಜೇಶ್ವರ ಕೃಷಿ ಭವನದ ಜಂಟಿ ಆಶ್ರಯದಲ್ಲಿ ಒಂದು ದಿನದ ಕೃಷಿ ರೋಗ ಮತ್ತು ಕೀಟ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಮಂಜೇಶ್ವರ ಬ್ಲಾಕ್ ಕಚೇರಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶೆಮಿನಾ ಟೀಚರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೋ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಹಾಗೂ ನಮ್ಮ ಬೆಲೆ ಇದ್ದ ನಮ್ಮ ರೈತರು ಕೂಡ ಈ ಸಂಘದಲ್ಲಿ ಇದ್ದಾರೆ. ನಿಜವಾಗಿಯೂ ನಮಗೆ ಈ ಆಗ್ರೋ ಕ್ಲಿನಿಕ್ ಈಚೆಗೆ ಬಂದಿದೆ, ಇನ್ನು ಕೀಟ ಹಾಗೂ ಎಲ್ಲವೂ ನಾಶವಾಗ್ತದೆ ಅಂತ ನಾವು ಭರವಸೆ ಇಟ್ಟು ನಮ್ಮ ರೈತರು ನಮ್ಮ ಜೊತೆಗೆ ಇಲ್ಲಿದ್ದಾರೆ. ಈ ಕ್ಲಿನಿಕ್ಗೆ ಬಂದು ಅವರೊಂದು ಉದ್ದೇಶದಿಂದ ಬರ್ತಾರೆ. ವೇದಿಕೆಯಲ್ಲಿರುವ ಈ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಟು ಹಾಗೂ ವಿಸ್ತರಿಸ್ತಾರೆ KM ಶ್ರೀಕುಮಾರ್ ಹಾಗೂ ನಮ್ಮ ಚೇರ್ಮನ್ ಶ್ರೀ ಹಮೀದ್ ಅವರು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಜೀನ್ ಲವಿನಾ ಮೊಂತೆರೋ ಹಾಗೂ ಶ್ರೀನಾಥ್, ನಮ್ಮ AO ADA ಶ್ರೀಮತಿ ಸುಜಾತಾ ಹಾಗೂ ದ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಓವರ್ ಪಡನ್ನಕಾಡ್. ಸಸ್ಯರೋಗಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಜೀಶ್ PK ಎಲ್ಲರನ್ನೂ ಸ್ವಾಗತಿಸಿದರು. ಸಮಾರಂಭದಲ್ಲಿ ಜನಪ್ರತಿನಿಧಿಗಳಾದ ಎನ್ ಅಬ್ದುಲ್ ಹಮೀದ್, ಸಂಶಿನಾ, ಸುಪ್ರಿಯಾ ಶೆಣೈ, ವರ್ಕಾಡಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಬಿ ರಮೇಶ್, ಸುಜಿತಾ PS, ಶ್ರೀನಾಥ್ P ಮೊದಲಾದವರು ಸಮಾರಂಭಕ್ಕೆ ಶುಭ ಹಾರೈಸಿದರು. ನಂತರ ವಿದ್ಯಾರ್ಥಿಗಳು ವಿವಿಧ ವಿಷಯಗಳ ಕುರಿತು ಪ್ರದರ್ಶನ ನಡೆಸಿದರು. ರೈತರು ವಿದ್ಯಾರ್ಥಿಗಳೊಂದಿಗೆ ಪ್ರದೇಶದ ವಿವಿಧ ಕೃಷಿ ಸಮಸ್ಯೆಗಳನ್ನು ಚರ್ಚಿಸಿ ಅಗತ್ಯ ಪರಿಹಾರಗಳನ್ನು ಸೂಚಿಸಿದರು. ಕೃಷಿ ಪ್ರದರ್ಶನ ಮತ್ತು ವಿವಿಧ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ